ಕಾಪು ಪುರಸಭೆ ಚುನಾವಣೆ ಮುಗಿದ್ರೂ ರಾಜಕೀಯ ನಾಯಕರು ಒಬ್ಬರ ಮೇಲೆ ಒಬ್ಬರು ಟೀಕೆ ಮಾಡುವುದನ್ನು ಮಾತ್ರ ಇನ್ನೂ ಬಿಟ್ಟಿಲ್ಲ. ಕಾಪು ಚುನಾವಣಾ ಸಂದರ್ಭದಲ್ಲಿ ಘಟಾನುಘಟಿ ನಾಯಕರ ಮಾತಿನ ಏಟು ಭಾರಿ ಜೋರಾಗಿತ್ತು. ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಕೊಟ್ಟ ಒಂದೇ ಒಂದು ಹೇಳಿಕೆ ಆತ ವಿನಯ್ ಕುಮಾರ್ ಸೊರಕೆ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿತು. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾಪು ಪುರಸಭೆ ಚುನಾವಣೆ ಮುಗಿದ್ರೂ ರಾಜಕೀಯ ನಾಯಕರು ಒಬ್ಬರ ಮೇಲೆ ಒಬ್ಬರು ಟೀಕೆ ಮಾಡುವುದನ್ನ ಮಾತ್ರ ಇನ್ನೂ ಬಿಟ್ಟಿಲ್ಲ. ಕಾಪು ಚುನಾವಣಾ ಸಂದರ್ಭ ಘಟಾನುಘಟಿ ನಾಯಕರ ಮಾತಿನ ಗೇಟು ಭಾರೀ ಜೋರಾಗಿತ್ತು. ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಕೊಟ್ಟ ಒಂದೇ ಒಂದು ಹೇಳಿಕೆ ಅತ್ತ ವಿನಯ್ ಕುಮಾರ್ ಸೊರಕೆ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ವಿನಯ್ ಕುಮಾರ್ ಸೊರಕೆ ಅವರು ಕಾಪು ಪುರಸಭೆಗೆ 150 ಕೋಟಿ ಅನುದಾನ ತಂದಿದ್ದೇನೆ ಎಂದು ಸುಳ್ಳು ಹೇಳಿಕೊಂಡು ಬಂದರೂ ಪುರಸಭೆಯಲ್ಲಿ 7 ಸೀಟಿಗೆ ಸೀಮಿತರಾಗಿದ್ದಾರೆ. ಜೊತೆಗೆ ಹಣ ಹಂಚಿದ ಬಗ್ಗೆ ನಮ್ಮಲ್ಲಿ ಪುರಾವೆಗಳಿದ್ದಾವೆ ಅಂತ ಕಾಪು ಶಾಸಕ ಮೆಂಡನ್ ಹೇಳಿದ್ರು. ಎಲ್ಲರೂ ಹೇಳ್ತಾರೆ ಅವರೇನು ಪೈಸಾ ಮುಟ್ಟಿಲ್ಲ ಅಂತ ಹೇಳಿದರೆ ಅವರು ಪ್ರಮಾಣ ಮಾಡಿ ಆ ಥರ ಇದ್ದರು. ಅವ್ರು ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳಿದರೆ ನಾವು ಹೇಳ್ತೇವೆ. ಆ ಥರ ಹೇಳಿಕೆ ಅವರಿಗೆ ಸಾಧ್ಯ ಉಂಟಾ? ಅವರಿಗೆ ಕೇಳಿ ಒಂದು 2-3 ಜನ ಹೆಸರು ಬೇಕಾದ್ರೆ ನಾನು ಹೇಳುವುದಿಲ್ಲ. ಆದರೆ ಒಂದು 2-3 ಬೂತ್ನ ಜವಾಬ್ದಾರಿ ಕೆಲವರಿಗೆ ಕೊಟ್ಟಿದ್ದಾರೆ. ಆ ಬೂತ್ ಗೆದ್ದೇ ಕೊಡಬೇಕಂತೇಳಿ ನಮ್ಮ ಉಳಿಯಾರಿಗಳು 2 ಜನ ಅಭ್ಯರ್ಥಿಗಳಿಗೆ ಸ್ಪರ್ಧೆ ಮಾಡಿದಲ್ಲಿ ಆ ಸೀಟ್ ಗೆದ್ದೇ ಕೊಡಬೇಕಂತೇಳಿ ಸವಾಲು ಹಾಕಿ ಕೊಟ್ಟಂಥ ಕ್ಷೇತ್ರಗಳು ಆ ಥರ ಮಾಡಿದ್ದಾರೆ. ಹಣವಂತರಿಗೆ ಆ ಕ್ಷೇತ್ರ ಗೆಲ್ಲಿಸ್ಕೊಡ್ಬೇಕಂತೇಳಿ ಕೇಳಿ. ಅರುಣ್ ಶೆಟ್ಟಿ ವಾರ್ಡಲ್ಲಿ ಏನಾಗಿದೆ ಅಂತ ಕೇಳಿ. ಅಂಥ ಕ್ಯಾಂಡಿಡೇಟ್ಗಳಿಗೆ ಇಂಥ ಅಭ್ಯರ್ಥಿ ಗೆಲ್ಸೇ ಕೊಡಬೇಕಂತ ಷರತ್ತು ಹಾಕಿ ಕೊಟ್ಟಂಥ ಕ್ಯಾಂಡಿಡೇಟ್ಗಳು ಇದ್ದಾರೆ. ನಾವು ಆ ಥರ ಷರತ್ತು ಯಾರಿಗೆ ಮಾಡಲಿಕ್ಕೆ ಹೋಗಲಿಲ್ಲ, ಕಂಡೀಷನ್ ಕೂಡ ಹಾಕಿಲ್ಲ. ನಮ್ಮ ಕಾರ್ಯಕರ್ತರು ಕೆಲವರ ಪಾಪ ನಾಮಿನೇಷನ್ ಹಣ ಕಟ್ಟಲಿಕ್ಕೆ ಕಷ್ಟ ಇದ್ದಂಥ ಅಭ್ಯರ್ಥಿಗಳು ನಮ್ಮ ಕಣದಲ್ಲಿ ಕೆಲವರು ಇದ್ದಾರೆ. ಕೇಳಿ ನೋಡಬೇಕು, ನೀವು ಪ್ರತ್ಯಕ್ಷ ನೋಡಿದ್ರೆ ಗೊತ್ತಾಗ್ತದೆ. ಮೆಂಡನ್ ಹೇಳಿಕೆಗೆ ಗರಂ ಆದ ವಿನಯ್ ಕುಮಾರ್ ಸೊರಕೆ ಪತ್ರಿಕಾಗೋಷ್ಠಿ ಕರೆದು ಪುರಸಭೆಗೆ 150 ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನ ತಂದಿದ್ದೇನೆ, ಎಲ್ಲಿ ಬೇಕಾದರೂ ನಾನು ಬಂದು ಹೇಳಲು ಸಿದ್ಧನಿದ್ದೇನೆ. ಬಿಜೆಪಿ ಸರ್ಕಾರ 40% ಸರ್ಕಾರ, ಬಿಜೆಪಿ ಜಿಲ್ಲಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಚುನಾವಣೆ ಸ್ಪರ್ಧಿಸಿ ಗೆಲ್ಲಲು ಸಾಧ್ಯ ಆಗದವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಗರಂ ಆಗಿದ್ರು. ಆದರೆ ಅವರು 150 ಕೋಟಿ ರೂಪಾಯಿ ಸುಳ್ಳು ಮಾತಾಡ್ತಾರೆ ಅಂತ ಹೇಳಿದ್ದಾರೆ. 156 ರೂಪಾಯಿಯ ಪಟ್ಟಿ ಕೊಟ್ಟಿದ್ದೇನೆ. ಎಲ್ಲಿ ಬಂದು ಕೂಡ ನಾನು ಸವಾಲು ಹಾಕ್ತೇನೆ, ಶಾಸಕರಾಗಲಿ ಅಥವಾ ಅಧ್ಯಕ್ಷರಾಗಲಿ ಎಲ್ಲಿ ಬಂದು ಇದನ್ನು ಚರ್ಚೆ ಮಾಡಲಿಕ್ಕೆ ಕೂಡ ನಾನು ತಯಾರಿದ್ದೇನೆ, ಸಾರ್ವಜನಿಕವಾಗಿ ಕೂಡ ಮಾಡಲಿಕ್ಕೆ ತಯಾರಿದ್ದೇನೆ. ಇದನ್ನು ಜನರ ಎದುರುಗಡೆ ನಾವು ಇಟ್ಟಿದ್ದೇವೆ. ನಾವು ಸತ್ಯವನ್ನು ಜನರ ಎದುರುಗಡೆ ಇಟ್ಟಿದ್ದೇವೆ. ಸತ್ಯವನ್ನು ಸುಳ್ಳು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಿಜೆಪಿಯವರು. ಆದರೆ ನಾವು ಇವತ್ತು ವಿರೋಧ ಪಕ್ಷದಲ್ಲಿದ್ದೇವೆ. ನಾವು ಅವರು ಕೊಟ್ಟಂಥ ಪ್ರಣಾಳಿಕೆ ನಮ್ಮ ಹತ್ರ ಇದೆ. ಇವತ್ತು ಯಾವ ರೀತಿಯಲ್ಲಿ 1100 ಕೋಟಿ ರೂಪಾಯಿಯ ಕುಡಿಯುವ ನೀರು ಬರ್ತದೆ ಅನ್ನೋದನ್ನು ಕಾಯ್ತಾ ಇದ್ದೇವೆ. ಪ್ರಾಧಿಕಾರ ರದ್ದತಿ ಮಾಡ್ತೇವೆ ಅಂತ ಹೇಳಿದ್ದಾರೆ, ಅದನ್ನು ಕಾಯ್ತಾ ಇದ್ದೇವೆ. ತೆರಿಗೆ 3 ಪಟ್ಟು ಏನು ಜಾಸ್ತಿ ಮಾಡಿದ್ದಾರೆ ಮೊನ್ನೆ, ಅದನ್ನು ಕಡಿಮೆ ಮಾಡ್ತೇವೆ ಅಂತೇಳಿ ವಾಗ್ದಾನ ಕೊಟ್ಟಿದ್ದಾರೆ, ಅದನ್ನು ಕೂಡ ಕಾಯ್ತಾ ಇದ್ದೇವೆ. ಇದಕ್ಕೆ ತಿರುಗೇಟು ನೀಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಕುಯ್ಲಾಡಿ ಸುರೇಶ್ ನಾಯಕ್, ಜನಸೇವೆ ಮಾಡಲು ಚುನಾವಣೆ ಗೆಲ್ಲಬೇಕಾಗಿಲ್ಲ, ವಿನಯ್ ಕುಮಾರ್ ಸೊರಕೆ ಅವರು ಕೇವಲ ಶಿಲಾನ್ಯಾಸ ಮಾಡಿದ್ದಾರೆ ಬಿಟ್ರೆ ಯಾವುದೇ ಅನುದಾನವನ್ನ ಸರಿಯಾಗಿ ತಂದಿಲ್ಲ. ನಮ್ಮ ಶಾಸಕರು ಅನುದಾನವನ್ನ ತಂದು ಕಾಮಗಾರಿಗಳನ್ನ ನಡೆಸಿದ್ದಾರೆ. ಸೊರಕೆ ಅವರಿಂದ ನಾವು ರಾಜಕೀಯ ಮಾಡೋದು ಕಲಿಯಬೇಕಾಗಿಲ್ಲ ಅಂತ ಖಾರವಾಗಿ ಹೇಳಿದ್ದಾರೆ. ಯಾವ್ಯಾವ ಕಾಮಗಾರಿಗೆ ಎಷ್ಟು ದುಡ್ಡಾಗಿದೆ, ಎಷ್ಟು ದುಡ್ಡು ಬಂದಿದೆ, ಕೇವಲ ಅಲ್ಲಿ ಶಂಕುಸ್ಥಾಪನೆ ಮಾಡಿಕೊಳ್ಳೋದು ದುಡ್ಡು ಬಂದಿದೆ ಅಂತ ಲೆಕ್ಕ ಅಲ್ಲ. ಕಾಮಗಾರಿ ಎಷ್ಟು ಪೂರ್ಣ ಆಗಿದೆ, ಯಾವ್ಯಾವ ಕಾಮಗಾರಿಗೆ ಎಷ್ಟು ಸರ್ಕಾರದಿಂದ ಮಂಜೂರಾಗಿದೆ, ಎಷ್ಟು ಸೊರಕೆಯವರ ಟೈಮಲ್ಲಿ ಬಿಡುಗಡೆ ಆಗಿದೆ ಅನ್ನೋದು ಲೆಕ್ಕ ಕೊಡಲಿ. ಅದರ ನಂತರ ನಾವು ಸೊರಕೆಯವರೊಟ್ಟಿಗೆ ಬಂದು ಕೂತ್ಕೊಳ್ತೇವೆ ಚರ್ಚೆಗೆ. ಅದು ಬಿಟ್ಟು ಇವತ್ತು ಹತಾಶೆಯಿಂದ ಮಾತಾಡಿದರೆ ಏನೂ ಆಗೋದಿಲ್ಲ. ನಾವು ಮಾಡಿ ತೋರಿಸ್ತೇವೆ. ನಾವು ಜಾಸ್ತಿ ಐಟಮ್ ಏನು ಹೇಳಿಲ್ಲ. ನಾವು 1000 ಕೋಟಿ 150 ಕೋಟಿಯಲ್ಲಿ ಹೇಳಿಲ್ಲ. ನಾವು ಕಾಮಗಾರಿಯನ್ನು ಹೇಳಿದ್ದೇವೆ. ಒಳಚರಂಡಿ ಮಾಡ್ತೇವೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೇವೆ, ಕಸ ವಿಲೇವಾರಿ ಮಾಡ್ತೇವೆ, ದಾರಿ ದೀಪ ಮಾಡ್ತೇವೆ. ಅದು ಬಿಟ್ಟು ನಾವು 150 ಕೋಟಿ ತರ್ತೇವೆ, 350 ಕೋಟಿ ಇದೆಯಾ ಯಾವುದನ್ನು ಹೇಳಲಿಲ್ಲ. ಇದನ್ನು ಏನು ನಾವು ವಾಗ್ದಾನ ಕೊಟ್ಟಿದ್ದೇವೆ ಅದನ್ನು ಹಂತ ಹಂತವಾಗಿ ಮಾಡ್ತೇವೆ. ಸೊರಕೆ ಅವರು ಓಟಿನ ಲೆಕ್ಕಾಚಾರ ಕೊಟ್ಟಿದ್ದಾರೆ. 1 ಹೋಟೆಲ್ ಗೆಲ್ಲಿ 1000 ಹೋಟೆಲ್ ಗೆಲುವೆ ಅದು ಸೋಲಾಗುವುದಿಲ್ಲ. 300 ಓಟು ನಮಗೆ ಅಂತರದಲ್ಲಿ ನಾವು ಗೆದ್ದಿದ್ದೇವೆ ಅಂತ ಹೇಳಿದ್ದಾರೆ. 300 ಓಟು ಕೂಡ ಒಂದು ಸಂಖ್ಯೆನೇ. ಆದ್ದರಿಂದ ಒಂದಷ್ಟು ಹತಾಶೆ ಮನೋಭಾವನೆ ಬಿಟ್ಟು ಸೋಲಿನ ಬಗ್ಗೆ ಸೊರಕೆ ಅವರು ಚಿಂತನೆ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಪುರಸಭೆ ಚುನಾವಣೆ ಮುಗಿದ್ರೂ ಪಕ್ಷದ ಮುಖಂಡರು ರಾಜಕೀಯ ಕೆಸರೆರಚಾಟದಲ್ಲಿ ತೊಡಗಿದ್ದು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರಮೋದ್ ಸುಬ್ರಹ್ಮಣ್ಯ ಕಟವಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.